ಕರಾವಳಿಯ ಹಲವು ದೈವ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶೋತ್ಸವ, ಜಾತ್ರೋತ್ಸವ, ನೇಮೋತ್ಸವಗಳೆಲ್ಲವೂ ಕೂಡ ನಡೀತಾ ಇದೆ. ಈ ಪೈಕಿ ಪುತ್ತೂರಿನ ಇಡ್ಕಿದು ಗ್ರಾಮದ ಕೋಲ್ಪುರ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಬ್ರಹ್ಮಕಲಶೋತ್ಸವದ ವ್ಯವಸ್ಥೆಗಳೆಲ್ಲವೂ ಕೂಡ ನಡೆದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದೇ ಜನವರಿ 3ರಿಂದ 8ರವರೆಗೆ ಆಯೋಜನೆಗೊಂಡಿರುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಈಗಾಗಲೇ ಕ್ಷೇತ್ರ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದನ್ನು ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದನ್ನು ನೀವು ನೋಡಬಹುದು. ಆಕರ್ಷಕವಾದ ಒಂದು ಮಹಾದ್ವಾರ ಕೂಡ ಇಲ್ಲಿ ರಸ್ತೆಯಿಂದ ಈ ಒಂದು ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳುವಂತಹ ಹಾದಿ ಏನಿದೆ ಅಲ್ಲಿ ಆಕರ್ಷಕವಾಗಿ ನಿರ್ಮಾಣಗೊಂಡಿದೆ. ಅದೇ ರೀತಿ ಅಲ್ಲಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿ ಒಂದು ಜಾತ್ರೋತ್ಸವಕ್ಕೆ ಬ್ರಹ್ಮಕಲಶ ಮಹೋತ್ಸವಕ್ಕೆ ಶುಭ ಕೋರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದೇ ರೀತಿ ಒಳಗೆ ಇನ್ನಷ್ಟು ಸುಂದರವಾಗಿ ಈ ಒಂದು ಕ್ಷೇತ್ರದ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದನ್ನು ನಾವು ನೋಡಬಹುದು. ಮೇಲೆ ಬಂಟಿಂಗ್ಸ್ಗಳಿರ್ಬೋದು ಅಥವಾ ಆಕರ್ಷಕ ವಸ್ತುಗಳಿಂದ ಅಂದರೆ ಲೈಟ್ಗಳಿಂದ ಬಿಳಿ ಕೊಡೆ ಇರ್ಬೋದು ಅಥವಾ ಲ್ಯಾಂಪ್ಗಳಿರ್ಬೋದು ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಅತ್ಯಂತ ಸುಂದರವಾಗಿ ಈ ಒಂದು ಬ್ರಹ್ಮಕಲಶೋತ್ಸವದ ಅಲಂಕಾರವನ್ನು ಇಲ್ಲಿ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡಬಹುದು. ಪ್ರತ್ಯೇಕವಾಗಿ ಆ ಭಾಗದಲ್ಲಿ ದೇವಸ್ಥಾನ ಮತ್ತು ಈ ಭಾಗದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಒಂದು ವೇದಿಕೆಯನ್ನು ಇಲ್ಲಿ ಸಿದ್ಧಪಡಿಸಲಾಗಿದೆ. ಸರಿಸುಮಾರು 2000 ಚದರ ಅಡಿಯ ವೇದಿಕೆ ನಿರ್ಮಾಣಗೊಂಡಿದ್ದು ವಿಶಾಲವಾಗಿ ಬಂದಂತಹ ಸಭಾಸದರು ಆರಾಮವಾಗಿ ಕುಳಿತುಕೊಂಡು ಇಲ್ಲಿ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿರ್ಬೋದು ಅಥವಾ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಕೂಡ ನೋಡಿ ಆನಂದಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ವಿಶಾಲವಾದ ಸ್ಥಳಾವಕಾಶ ಇದೆ. ಹಾಗಾಗಿ ಅತ್ಯಂತ ಸುಂದರವಾಗಿ ಅತ್ಯಂತ ವೈಭವಯುತವಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ವೇದಿಕೆಗೆ ಕಾಶಿ ವಿಶ್ವನಾಥ ವೇದಿಕೆ ಎನ್ನುವಂಥ ಒಂದು ಹೆಸರನ್ನು ಕೂಡ ಇಟ್ಟು ಇಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಬಹುದು. ಇನ್ನು ಈ ಭಾಗದಲ್ಲಿ ನಿಮಗೆ ದೇವಾಲಯ ಕಾಣ್ತಾ ಇದೆ. ಇಲ್ಲಿ ದೇವಾಲಯದ ಪ್ರದೇಶ ಏನಿದೆ ಇದನ್ನು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ. ವಿದ್ಯುತ್ ದೀಪಗಳಿಂದ ಇದು ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು. ಇಲ್ಲಿ ಕಾರ್ಯಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ವಿಭಾಗಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಬಂದಂತಹ ಭಕ್ತಾದಿಗಳು ವಿವಿಧ ಸೇವೆಗಳನ್ನು ಮಾಡಿಸಿಕೊಳ್ಳುವಂಥದ್ದಿರ್ಬೋದು ಅಥವಾ ಮಾಹಿತಿಗಳನ್ನು ಪಡೆದುಕೊಳ್ಳುವಂಥದ್ದಿರ್ಬೋದು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಇಲ್ಲಿ ಷಣ್ಮುಖ ಮಾಹಿತಿ ಕೇಂದ್ರ, ಅದೇ ರೀತಿ ಕಾರ್ತಿಕ ಕಾರ್ಯಾಲಯ, ಅದೇ ರೀತಿ ಸ್ಕಂದ ಸೇವಾ ವಿಭಾಗ ಎನ್ನುವಂತಹ 3 ವಿಭಾಗಗಳಲ್ಲಿ ಇಲ್ಲಿ ಭಕ್ತರಿಗೆ ಮಾಹಿತಿಯನ್ನು ಒದಗಿಸುವಂಥದ್ದು ಅಥವಾ ಸೇವಾ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ. ಇಲ್ಲಿ ನೋಡಬಹುದು ನಾವು ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ದೇವಾಲಯ, ಅದೇ ರೀತಿ ಅಳವಡಿಕೆಯಾಗಿರುವಂತಹ ಇಂಟರ್ಲಾಕ್ ಕೂಡ ಈ ಒಂದು ದೇವಾಲಯದ ಸೌಂದರ್ಯವನ್ನು ಹೆಚ್ಚಳ ಮಾಡಿದೆ. ಎಡಭಾಗದಲ್ಲಿ ನೋಡಿದರೆ ನಾವು ಒಂದು ಆಕರ್ಷಕವಾಗಿ ನಿರ್ಮಾಣಗೊಂಡಂತಹ ಸಾಂಪ್ರದಾಯಿಕವಾಗಿ ನಿರ್ಮಾಣಗೊಂಡಂತಹ ನಾಗನ ಕಟ್ಟೆಯನ್ನು ನೋಡಬಹುದು. ನಾಗನ ಕಟ್ಟೆ ಸುಂದರವಾಗಿ ಇಲ್ಲಿ ನಿರ್ಮಾಣಗೊಂಡಿದೆ. ಬಹುಶಃ ಇಲ್ಲಿ ಭಕ್ತಾದಿಗಳ ಒಂದು ಅನಿಸಿಕೆ ಏನು ಅಂತ ಹೇಳಿದರೆ ಆರಂಭದಲ್ಲೇ ಇವರು ಈ ನಾಗನ ಕಟ್ಟೆಯ ಒಂದು ಕೆಲಸವನ್ನು ಮಾಡಿದರು. ಅದರಿಂದಾಗಿ ಈ ಎಲ್ಲ ಮುಂದಿನ ಹಂತದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ವೇಗವನ್ನು ಪಡೆದುಕೊಂಡಿದೆ. ಅದು ನಮಗೆ ಒಂದು ಒತ್ತನ್ನು ಕೊಟ್ಟು ಮುಂದಿನ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡುವಂತೆ ಮಾಡಿದೆ ಎನ್ನುವಂತಹ ಒಂದು ಅಭಿಪ್ರಾಯ ಅಥವಾ ಒಂದು ಅನಿಸಿಕೆ ಭಕ್ತಾದಿಗಳಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಆಕರ್ಷಕವಾಗಿ ನಾಗನ ಕಟ್ಟೆ ನಿರ್ಮಾಣ ಆಗಿರುವಂಥದ್ದನ್ನು ನೋಡಿದ್ವಿ. ಇನ್ನು ಈಗ ಈ ಸಂದರ್ಭದಲ್ಲಿ ಕ್ಷೇತ್ರದ ಹಿನ್ನೆಲೆ ಏನು, ಎಷ್ಟು ವರ್ಷಗಳ ಇತಿಹಾಸ ಇದೆ, 800 ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಯಾವ ರೀತಿ ಕ್ಷೇತ್ರ ಬೆಳೆದು ಬಂತು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೆಲ್ಲ ಆಗಿದೆ, ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಗಳನ್ನು ಯಾವ ರೀತಿ ಕ್ಷೇತ್ರದ ವತಿಯಿಂದ ಮಾಡಿಕೊಳ್ಳಲಾಯಿತು, ಎಲ್ಲದರ ಬಗ್ಗೆ ಈಗ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಸುರೇಶ್ KS ಮುಕ್ಕುಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಸುಮಾರು 800 ವರ್ಷದ ಇತಿಹಾಸ ಈ ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯವರಿಗಿದೆ. ಇದರ ಹಿಂದುಗಡೆ ನಾವೇನು ಹೇಳ್ತಾ ಇದ್ದರೆ ಸುಮಾರು 1978ರಲ್ಲಿ ಇಡ್ಕಿದು ಗ್ರಾಮವನ್ನು ತಮ್ಮ ಗ್ರಾಮಸ್ಥರ ಸೇರಿಕೊಂಡು ಅದನ್ನು ಜೀರ್ಣೋದ್ಧಾರಕ್ಕೆ ಹೊರಟೆವು. ತದನಂತರ ಅದರ ಅಭಿವೃದ್ಧಿ ಅದು ಅಜೀರ್ಣ ವ್ಯವಸ್ಥೆಯಲ್ಲಿದ್ದನ್ನು ಆ ರೀತಿಯಲ್ಲಿ ನಮ್ಮೆಲ್ಲ ಹಿರಿಯರು, ಅದು ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಕಾಶಿ ವಿಶ್ವನಾಥರು ಅವರ ನೇತೃತ್ವದಲ್ಲಿ ಈ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಇಡ್ಕಿದು ಗ್ರಾಮದ ವಿಷಯವನ್ನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಅಭಿವೃದ್ಧಿಗೆ ಚಾಲನೆ ಕೊಟ್ಟರು. ತದನಂತರ ಒಳಗಿನ ಗರ್ಭಗುಡಿಯನ್ನು ಅದಕ್ಕೆ ತಾಮ್ರ ಹೊದಿಕೆ ಆಯಿತು. ತದನಂತರ ಹೊರಗಡೆ ಸುತ್ತ ಪೌಳಿಗೆ ಹಂಚು ಹಾಕುವ ಕಾರ್ಯ ಆಯಿತು. ತದನಂತರ ಹೊರಗಡೆ ಒಂದು ಸಣ್ಣ ಮಟ್ಟಿನ ಹಾಲ್ ಕೂಡ ಆಯಿತು.
ಅದೇ ಮುಂದುವರೆದ ಭಾಗವಾಗಿ ತದನಂತರ ನಡೆದಂಥ ಬ್ರಹ್ಮಕಲಶ ಒಂದೊಂದೇ ಅಭಿವೃದ್ಧಿಯಾಗಿ ಇವತ್ತಿನ ಈ ಸಮಯದಲ್ಲಿ ಇಲ್ಲಿ ಸುಮಾರು ಈ ಕ್ಷೇತ್ರದಲ್ಲಿ ಯಾವುದೆಲ್ಲ ಸಂಕಲ್ಪ ಮಾಡಿ ಈಡೇರ್ತದೆ ಅಂತೇಳಿ ಉದಾಹರಣೆಗಳಿದೆ. ಇಲ್ಲಿ ನಮಗೆ ಸಂತಾನ ಭಾಗ್ಯ, ಅದೇ ರೀತಿ ಮದುವೆಗೆ ಸಂಬಂಧದ್ದು, ಅದೇ ರೀತಿ ಆರೋಗ್ಯ ದೃಷ್ಟಿಯಿಂದ, ಅದೇ ರೀತಿ ಮಾನಸಿಕ ಅಸ್ವಸ್ಥರಾಗಿ ತದನಂತರ ತೊಂದರೆಗಳಾದಾಗ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮನಸ್ಸಿಗೆ ಏನಾದರೂ ನಮ್ಮಲ್ಲಿ ಗೊಂದಲಗಳಿದೆ ಅದನ್ನು ಕೂಡ ಪ್ರಾರ್ಥನೆ ಮಾಡಿದಾಗ ಇಲ್ಲಿ ನೆರವೇರಿದೆ. ಮೂರನೇ ಸಂಗತಿ ನಮ್ಮಲ್ಲಿ ಏನಾದರೂ ಗಲಾಟೆಗಳಾದಾಗ ಅದನ್ನು ಒಂದು ಕಾರ್ಯಕ್ರಮ ಇಲ್ಲಿ ಸೇರಿಸಿಕೊಂಡು ಅದನ್ನು ಒಂದು ಇತ್ಯರ್ಥ ಮಾಡುವ ಸ್ಥಳ ಕೂಡ ಆಗಿದೆ. ಒಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ಜನಗಳ ಸ್ಪಂದನ ಇದೆ. ಮತ್ತು ಈ ಕ್ಷೇತ್ರಕ್ಕೆ ಇದೇ ಒಂದು ಗ್ರಾಮವೇ ಒಂದು ಸೀಮೆ ಆಗಿರ್ತದೆ, ವಿಶೇಷವಾದ ಬೇರೆ ಸೀಮೆಗಳಿಲ್ಲ. ಹಾಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡೋದು. ಅದಂತ ಈ ಸಲದ ಬ್ರಹ್ಮಕಲಶದಲ್ಲಿ ನಾವೇನಂತ ಸುಮಾರು ಕಾಮಗಾರಿಗಳನ್ನು ಮಾಡಿದ್ದೇವೆ. ಸುಮಾರು ಒಳಗಡೆ ಕಾಮಗಾರಿ ಹೆಚ್ಚಾಗಿದೆ. ಮೊದಲನೇದಾಗಿ ಒಳಗಡೆ ಎಲ್ಲ ಅದರ ಚಿಪ್ಪುಡು ಗ್ರಾನೈಟ್ ಡ್ರೈನೇಜ್ಗಳಿರಲಿಲ್ಲ, ಒಟ್ಟು ಅದರ ಹೊರಗಡೆ ನೀರು ಹೋಗುವ ಸಮಸ್ಯೆಗಳಿತ್ತು. ಅದನ್ನೆಲ್ಲ ತೆಗೆದು ಆ ಕಾಂಕ್ರೀಟನ್ನು ತೆಗೆದು ಅದಕ್ಕೆ ಚಿಪ್ಪುಡು ಗ್ರಾನೈಟ್ ಆಗಿದೆ. ತದನಂತರ ಸುತ್ತಪೋಳಿಗೆ ಘನದ್ವಾರಗಳು, ತದನಂತರ ಒಳಗಡೆ ಕೆಲವು ಸಣ್ಣ ಸಣ್ಣ ವ್ಯತ್ಯಾಸಗಳಿತ್ತು, ಅದನ್ನು ಕೂಡ ಬದಲಾವಣೆ ಮಾಡಿ ಹಿಂದುಗಡೆ ವಾಸ್ತು ಪ್ರಕಾರ ಒಂದು ಬಾಗಿಲನ್ನು ತೆರೆದಿದ್ದೇವೆ. ಅದೇ ರೀತಿ ಅದರ ಒಂದು ದೈವದ್ದು ಪಿಲಿಚಾಮಣಿ ದೈವ ಅಂತ ವಿಶೇಷವಾಗಿ ಆ ದೈವದ ಕಾರಣಕ್ಕೆ ಅದು ಷಣ್ಮುಖ ಸುಬ್ರಹ್ಮಣ್ಯರ ಬಲಗೈಯಾಗಿ ಹಾಗೆ ಆ ದೈವದ ಆಲಯವನ್ನು ನಿರ್ಮಾಣ ಆಯಿತು. ಮತ್ತು ಹೊರಗಡೆ ಒಂದು ಸುಮಾರು 25ಕ್ಕೆ ಮಿಕ್ಕಿ ಒಂದು ದೊಡ್ಡ ಒಂದು ಅನ್ನಛತ್ರವನ್ನು ನಿರ್ಮಾಣ ಆಗಿದೆ. ಅದಂತ ಹೊರಗಡೆ ನಾವು ಇಂಟರ್ಲಾಕ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದೆ. ಕೇಳಿದರೆ ಇಲ್ಲ ವಿಶಾಲವಾದ ಜಾಗ ಇತ್ತು, ಹಾಗೆ ಇಂಟರ್ಲಾಕ್ ಕೂಡ ಮಾಡಿದ್ದೇವೆ. ಹಾಗೆ ಒಟ್ಟು ಇದಕ್ಕೆ ಪೂರಕವಾಗಿ ನಾವು ಅಭಿವೃದ್ಧಿ ಪೂರಕವಾಗಿ ಕಾಮಗಾರಿ ಸುಮಾರು 1.5 ಕೋಟಿಗಿಂತ ಮಿಕ್ಕಿ ಇಲ್ಲಿ ನಾವು ಕೆಲಸಗಳನ್ನು ಮಾಡಿದ್ದೇವೆ. ಹಾಗೆ ಇವತ್ತಿನಿಂದ ಜನವರಿ 3ರಿಂದ ನಮ್ಮಲ್ಲಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತೆ. ಇವತ್ತಿಗೆ 4ನೇ ದಿವಸ ಕೂಡ ಇವತ್ತು ಕೂಡ ವಿಶೇಷವಾಗಿ ಸುಮಾರು ಮಧ್ಯಾಹ್ನ 1,500 ಅನ್ನದಾನ ನಡೀತಾ ಇದೆ. ಮತ್ತು ರಾತ್ರಿ ಕೂಡ ಹಾಗೆ ಸುಮಾರು 4,000 ಜನ ಸೇರುವ ಒಂದು ನಮಗೆ ನಿರೀಕ್ಷೆ ಕೂಡ ಇದೆ. ಅದೇ ರೀತಿ ನಾಳೆ ಮತ್ತು ನಾಡಿದ್ದು 2 ದಿವಸ ಕೂಡ ಒಟ್ಟು ನಮಗೆ ಕೊನೆಯ ದಿವಸ ಸುಮಾರು 10,000ಕ್ಕೆ ಮಿಕ್ಕಿ ಭಕ್ತರು ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಮತ್ತೊಂದು ವಿಶೇಷ, ಇಲ್ಲಿ ಹತ್ತಿರದ ಗ್ರಾಮದ ಎಲ್ಲ ಹೆಚ್ಚಿನ ಭಕ್ತರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ ಕಾರಣ ನಮ್ಮ ನಿರೀಕ್ಷೆ 10,000ಕ್ಕೆ ಮಿಕ್ಕಿ ಹೋಗುವ ಕೂಡ ಇದೆ. ಆದ ಕಾರಣ ಈ ಕ್ಷೇತ್ರದ ಬಗ್ಗೆ ತುಂಬ ಗೌರವ ಇದೆ. ಯಾಕೆ ಹೇಳಿದರೆ ಸುಮಾರು ಇದರ ಭಕ್ತರುಗಳು ಬೆಂಗಳೂರು, ಬೊಂಬಾಯಿ, ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕೂಡ ಇದೆ. ಆದ ಕಾರಣ ಬೇರೆ ಬೇರೆ ಕಡೆಯಿಂದ ನಮಗೆ ಆರ್ಥಿಕ ಕ್ರೋಢೀಕರಣಕ್ಕೂ ಸಹಕಾರ ಮಾಡ್ತದೆ. ಹಾಗೆ ಆರ್ಥಿಕ ಕ್ರೋಢೀಕರಣಗಳು ತುಂಬ ಉತ್ತಮವಾಗಿ ನಡೀತಾ ಇದೆ. ಹಾಗೆ ಅನ್ನದಾನ ಕೂಡ ನಿರಂತರ ಬೆಳಿಗ್ಗೆ 7 ಗಂಟೆಯಿಂದ ಆರಂಭದ್ದು ರಾತ್ರಿ 12 ಗಂಟೆಗೆ ಅನ್ನದಾನ ನಡೀತಾ ಇದೆ. ವಿಶೇಷವಾಗಿ ಬ್ರಹ್ಮಕಲಶೋತ್ಸವ ಅನ್ನದಾನ ಪ್ರಮುಖವಾಗಿದೆ, ಅದು ಕೂಡ ನಡೀತಿದೆ. ಹಾಗೆ ಅದು ಕೂಡ ಒಳ್ಳೆಯ ರೀತಿ ನಡೀತಾ ಇದೆ. ಎಲ್ಲರ ಸಹಕಾರ ಇದೆ. ಮತ್ತು ಇಡೀ ಗ್ರಾಮಸ್ಥರು, ಯುವಕರು ಎಲ್ಲ ಶ್ರಮ ಸೇವೆ. ವಿಶೇಷವಾಗಿ ಈ ಕ್ಷೇತ್ರದ ಒಂದು ವಿಶೇಷ ಇದೆ, ಸುಮಾರು 30 ಲಕ್ಷಕ್ಕೂ ಅಧಿಕ ಆರ್ಥಿಕ ಕ್ರೋಢೀಕರಣಕ್ಕೆ ಶ್ರಮ ಸೇವೆ ಮುಖಾಂತರ ಆಗಿದೆ. ಅದು ಕೂಡ ನಮಗೊಂದು ಅಭಿನಂದನಾರ್ಹ. ಹಾಗೆ ಒಟ್ಟು ಗ್ರಾಮದ ಈ ಚಿಂತನೆಯಲ್ಲಿ ನಮ್ಮ ಗ್ರಾಮಸ್ಥರು, ಹಿರಿಯರು ಎಲ್ಲ ಸೇರಿ ಒಟ್ಟು ಒಳ್ಳೆಯ ರೀತಿ ನಡೀತಾ ಇದೆ. ಹಾಗೆ ಎಲ್ಲರ ಸಹಕಾರ ಇದೆ. ಹಾಗೆ ಮಾಧ್ಯಮದ ಮಿತ್ರರು ಕೂಡ ನಮಗೆ ಒಳ್ಳೆಯ ಸಹಕಾರ ಮಾಡಿ, ಹಾಗೆ ನಿಮ್ಮ ಚಾನಲ್ ಕೂಡ ನಮಗೆ ಒಳ್ಳೆಯ ಸಹಕಾರ ಮಾಡಿ, ಹಾಗೆ ನಿಮಗೂ ಕೂಡ ನಾವು ಇದೆಲ್ಲ ಅಭಿನಂದಿಸ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಹುಶಃ ತಮ್ಮೆಲ್ಲರ ಕನಸು ಅಥವಾ ಇಡೀ ಊರಿನ ಒಂದು ಭಕ್ತರ ಒಂದು ಆಶಯದಂತೆ ಈಗ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂತೆ ಇದು ಇನ್ನಷ್ಟು ವೈಭವಯುತವಾಗಿ ನಡೀಲಿ, ಯಶಸ್ವಿಯಾಗಿ ನಡೀಲಿ ಅನ್ನೋದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು ಸರ್ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಕೋಲ್ಪುರ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಯಾವ ರೀತಿ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ, ಯಾವ ರೀತಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಏನೆಲ್ಲ ವಿಶೇಷತೆ ಇದೆ ಎಲ್ಲವನ್ನೂ ಕೂಡ ಈಗ ನೋಡಿದ್ವಿ. ಇನ್ನು ಈ ಒಂದು ಕ್ಷೇತ್ರ ಹಲವು ಕಾರಣಿಕ ಶಕ್ತಿಯನ್ನು ಹೊಂದಿರುವಂಥದ್ದು ಕೂಡ ಈಗಾಗಲೇ ನಾವು ಹೇಳಿದ್ದೇವೆ. ಸೊ ಆ ಒಂದು ಹಲವು ಕಾರಣಿಕಗಳನ್ನು ಅಂದರೆ ಭಕ್ತರ ಬಾಳಿನಲ್ಲಿ ತೋರಿಸುವ ಮೂಲಕ ಇಲ್ಲಿನ ಆರಾಧ್ಯ ಮೂರ್ತಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಪವಾಡವನ್ನು ಮರೆದಿರುವಂಥದ್ದು. ಹಾಗಿದ್ರೆ ಕ್ಷೇತ್ರದ ಬಗ್ಗೆ ಭಕ್ತರು ಏನು ಹೇಳ್ತಾರೆ, ಅವರ ಅನಿಸಿಕೆಗಳೇನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಈಶ್ವರಗೌಡ ಕುವೆತ್ತಿಲ. ಕ್ಷೇತ್ರದ ಬಗ್ಗೆ ಹೇಳುವುದು ಆದರೆ ನಮ್ಮ ಈ ಗ್ರಾಮದ ಆರಾಧ್ಯ ದೇವರು ಷಣ್ಮುಖ ಸುಬ್ರಹ್ಮಣ್ಯ ದೇವರು. ಇವರಲ್ಲಿ ಯಾವುದೇ ಪ್ರಾರ್ಥನೆ ಮಾಡಿಕೊಂಡವರು ಒಳ್ಳೆಯ ರೀತಿಯಲ್ಲಿ ಉತ್ತಮ ಬೆಳವಣಿಗೆಗೆ ನಡ್ಕೊಂಡು ಬಂದಂಥವರು. ನಾನು ಕೂಡ ಹಾಗೆ, ನಾನು ತುಂಬ ಬಡತನದಲ್ಲಿದ್ದವ. ನಾನು ಈ ಷಣ್ಮುಖ ಸುಬ್ರಹ್ಮಣ್ಯ ದೇವರನ್ನು ನಂಬಿಕೊಂಡು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ನನ್ನ ಬಡತನ ರೇಖೆಗಿಂತ ಸ್ವಲ್ಪ ಮೇಲೆ ಬಂದಿದ್ದೇನೆ. ನನಗೆ ಈ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ. ಸತ್ಯ, ಸಂತೋಷ ಆಗ್ತಿದೆ. 12 ವರ್ಷ ಕಳೆದು 13ನೇ ವರ್ಷದ ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಬಹಳ ಒಂದು ವಿಜೃಂಭಣೆಯನ್ನು ನಡೆಯುತ್ತಿದೆ. ಇವತ್ತು 4ನೇ ದಿವಸ.
ಈ 4ನೇ ದಿವಸ ಕಳೆದ 3 ದಿವಸದಲ್ಲಿ ಉತ್ತಮ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಇರ್ಬೋದು, ವೈದಿಕ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಜನರಿಗೆ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಸಂತೋಷ ಆಗಿದೆ. ನನ್ನ ಹೆಸರು ಲೋಹಿತಾಶ್ವ ಅಂತ, ಮುಂಡ್ರೆಬೆಲೆ. ಇದೆ ಇಡುಕಿದು ಗ್ರಾಮದಲ್ಲಿ ಹುಟ್ಟಿದವ ನಾನು. ಬ್ರಹ್ಮಕಲಶ ಭಾರಿ ಚೆನ್ನಾಗಿ ನಡೆದಿದೆ. ಒಂದು ವರ್ಷದ ಮುಂದಿನಿಂದ ನಾವು ಮಾಡಿಕೊಂಡಂಥ ಕ್ರಮ. ನಮ್ಮ ಅಧ್ಯಕ್ಷರುಗಳು, ಮುಕ್ತೇಶ್ವರರೆಲ್ಲ ಸೇರಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ಇನ್ನು ಇಲ್ಲಿ ವಿಶೇಷ ಏನಂದರೆ, ಸುಬ್ರಹ್ಮಣ್ಯನ ಅಂತ ಯಾವುದು ಹರಕೆ ಹೊತ್ಕೊಂಡ್ರು ಅದು ನಡೀತದೆ. ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಇದ್ದವರ ಹತ್ರ ಆರೋಗ್ಯದ ಬಗ್ಗೆ ವಿಚಾರದ ಬಗ್ಗೆ ಪ್ರಾರ್ಥನೆ ಮಾಡಿದರೆ, ತುಲಾಭಾರ ಸೇವೆ ಏನಾದರೂ ಹರಕೆ ಕೊಟ್ಟರೆ ಒಳ್ಳೆ ರೀತಿ ನಡೀತದೆ. ತುಂಬ ಜನಕ್ಕಾಗಿದೆ. ಮದುವೆ ಆಗದವರಿಗೆ ಮದುವೆ ವಿಚಾರದಲ್ಲಿ ಏನಾದರೂ ಹರಕೆ ಹೇಳಿದರೆ ಅದು ನಡೆಯುತ್ತದೆ. ಸಂತಾನ ಭಾಗ್ಯ ಇಲ್ಲದವರಿಗೆ, ಸುಬ್ರಹ್ಮಣ್ಯ ಅಂದರೆ ಸಂತಾನ ಕೊಡುವವನೇ, ಸಂತಾನ ಭಾಗ್ಯ ಇಲ್ಲದವರಿಗೆ ಸಹ ಸಂತಾನ ಭಾಗ್ಯ ತುಂಬ ಇಲ್ಲಿ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಿದೆ. ಆದಿತ್ಯವಾದ ಮತ್ತು ಬ್ರಹ್ಮಕಲಶದ ಸೇವೆ ಇದೆ. ಎಲ್ಲರೂ ಆದಷ್ಟು ಜನ ಬಂದು ಸುಬ್ರಹ್ಮಣ್ಯನ ಆಶೀರ್ವಾದ ತಗೊಳ್ಬೇಕಂತ ವಿನಂತಿ. ನಮ್ಮ ಜೀವನದಲ್ಲಿ ಸಣ್ಣದಿರುವಾಗ ಊರಲ್ಲೇ ಇದ್ದವರಿಲ್ಲಿ, ಹಾಗೆ ದೊಡ್ಡ ಒಳ್ಳೆ ಅಭಿವೃದ್ಧಿ ಆಗುತ್ತಾ ಬಂದು ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇವೆ. ಈಗ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಬಂದಿದ್ದೇವೆ. ಅದೇ ಕ್ಷೇತ್ರದ ಕಾರಣಿಕ ಅಂದರೆ 800 ವರ್ಷದ ಇತಿಹಾಸ ಇರುವ ಕ್ಷೇತ್ರಕಾರ. ರೌಂಡ್ ಆಕೃತಿಯಲ್ಲಿರುವಂಥ ರೀತಿಯಲ್ಲಿರುವಂಥ ಗರ್ಭಗುಡಿ ವಿಶೇಷ ಎಲ್ಲಿಯೂ ಇರುವುದಿಲ್ಲ. ಹಾಗೆ ಒಳ್ಳೆ ಸುಬ್ರಹ್ಮಣ್ಯದ ಸರಣೆ ಇದೆ ನಮ್ಮದು ಸಹ. ಒಳ್ಳೆಯ ಕ್ಷೇತ್ರ, ತುಂಬ ಜನ ಭಕ್ತರು ಬರ್ತಾರೆ. ನಮ್ಮ ಗ್ರಾಮದವರು ಸಹ ಬರ್ತಾರೆ, ಹೊರಗಿನವರು ಜಾಸ್ತಿ ಬರ್ತಾರೆ. ಜಾತ್ರೆ ಹೊತ್ತಿನ ತುಂಬ ಜನ ಬಂದು ಒಳ್ಳೆ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾರೆ. ಒಳ್ಳೆ ಕಾರಣಿಕ ಇದೆ. ಬಹಳಷ್ಟು ಅದ್ಧೂರಿಯಾಗಿ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ನಡೀತಾ ಇರುವಂಥ ಬ್ರಹ್ಮಕಲಶೋತ್ಸವದ ಬಗ್ಗೆ ಏನು ಹೇಳ್ತಾರೆ ರಾಜರಾಮ ಶೆಟ್ಟಿ ಕೋಲ್ಪೆಗುತ್ತು ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಈಗ ಕೇಳೋಣ. ಅವರಿಗೆ ಎಷ್ಟು ಖುಷಿ ಇದೆ, ಯಾವ ರೀತಿ ಸಿದ್ಧತೆಗಳೆಲ್ಲವೂ ನಡೀತಾ ಇದೆ ಅನ್ನುವಂಥದ್ದು. ನಮಸ್ತೆ ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಬಹಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಹೌದು, ನಾವು ಸುಮಾರು ತಿಂಗಳ ಶ್ರಮದ ನಂತರ ಬ್ರಹ್ಮಕಲಶೋತ್ಸವ ಶುಭ ಸಂದರ್ಭ ನಾವೆಲ್ಲ ಇದ್ದೇವೆ. ಇವತ್ತು 4ನೇ ದಿವಸ. ತುಂಬ ಸಂತೋಷ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡ್ಕೊಂಡು ಬಂದು ಯಶಸ್ವಿ ಒಂದು ಬ್ರಹ್ಮಕಲಶೋತ್ಸವ ಮಾಡಿದಂಥ ಉತ್ಸವದಲ್ಲಿ ನಾವಿದ್ದೇವೆ. ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ನಡೀಲಿಕ್ಕಿದೆ. ತುಂಬ ಜನಗಳ ಸಹಕಾರದಿಂದ ಮತ್ತು ಎಲ್ಲ ಪ್ರೋತ್ಸಾಹದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅಂದರೆ ಕೊನೆಯ ಹಂತದಲ್ಲಿ ಅಂದರೆ ಬ್ರಹ್ಮ ಕಲಶೋತ್ಸವದ ಪ್ರಮುಖ ಘಟ್ಟದಲ್ಲಿ ಎಷ್ಟು ಜನರ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಅಥವಾ ಅವರನ್ನು ಒಂದು ಸ್ವಾಗತಿಸೋದಕ್ಕೆ ಯಾವ ರೀತಿಯ ಸಿದ್ಧತೆಗಳು? ಸುಮಾರು ಕೊನೆಯ ಬ್ರಹ್ಮಕಲಶ ದಿವಸ 8,000 ಜನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಒಂದು 4 ಲಕ್ಷದ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಅಲಂಕಾರ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಮರುದಿವಸ ಬಂದವರಿಗೆ ವಿಶೇಷವಾಗಿ ಖರ್ಜೂರ ಪಾಯಸದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ನಮ್ಮ ಒಬ್ಬ ಒಳ್ಳೆಯ ಈ ಗ್ರಾಮದ ವಾಸಿಯಾಗಿರೋ ದಿವಾಕರ್ ದಾಸ್ ಎನ್ನುವರು ಎಲ್ಲ ವ್ಯವಸ್ಥೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲೇ ಹೂವನ್ನು ತರಿಸಿ ಅಲಂಕಾರ ಮಾಡುವುದು ಎಲ್ಲ ನಾ ಭೂತೋ ನಾ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಈ ದೇವಸ್ಥಾನವನ್ನು ಅಲಂಕಾರ ಮಾಡ್ತಾ ಇದ್ದೇವೆ. ಎಲ್ಲ ಊರಿನವರೆಲ್ಲ ಬಂದು ಈ ಅಲಂಕಾರ ನೋಡಬೇಕು. ನಮ್ಮ ಬ್ರಹ್ಮಕಲಶ ಸಂದರ್ಭದ ಭೂರಿ ಭೋಜನವನ್ನು ಕೂಡ ಸ್ವೀಕಾರ ಮಾಡಬೇಕು ಅಂತ ನಾವೆಲ್ಲ ಜನಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ನೀವು ಗಮನಿಸಿದ ಹಾಗೆ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರ ಕೆಲಸಗಳಿರ್ಬೋದು ಅಥವಾ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳಿರ್ಬೋದು, ಇದೆಲ್ಲ ಆರಂಭಗೊಂಡ ಬಳಿಕ ಈಗಿನವರೆಗೆ ಭಕ್ತಾದಿಗಳ ಗ್ರಾಮಸ್ಥರ ಒಂದು ಸಹಕಾರ, ಪ್ರೋತ್ಸಾಹ, ಆ ರೆಸ್ಪಾನ್ಸ್ ಹೇಗಿದೆ? ಖಂಡಿತವಾಗಿ ನಾವು ಈ ರೀತಿಯ ಪ್ರೋತ್ಸಾಹ ಸಹಕಾರ ಬರ್ತಾ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಬೈಲುವಾರು ಒಂದು ಬೆಲ್ಲ ಮತ್ತು ಸಕ್ಕರೆಯನ್ನು ಕೇಳಿದೆವು. ನಾವು ಒಂದು ಬೈಲಿನಲ್ಲಿ 10 ಕ್ವಿಂಟಾಲ್ನ ಸಕ್ಕರೆ ಕೇಳಿ 18.5 ಕ್ವಿಂಟಾಲ್ನ ಸಕ್ಕರೆಯನ್ನು ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ಬೆಲ್ಲ ಕೂಡ ಹಾಗೆ 5 ಕ್ವಿಂಟಾಲನ್ನು ಕೇಳಿದಲ್ಲಿ 10 ಕ್ವಿಂಟಾಲ್ ಬೆಲ್ಲವನ್ನು ಕೊಟ್ಟು ತುಂಬ ರೀತಿಯ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಪ್ರತಿನಿತ್ಯ 3,000-4 ಸಾವಿರ ಜನ ಅನ್ನದಾನವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಜನಗಳ ಸ್ಪಂದನೆ ಇದೆ. ತುಂಬ ಸಂತೋಷ ಇದೆ. ಆರ್ಥಿಕ ಕೂಡ ಸ್ವಲ್ಪ ತುಂಬ ಮಟ್ಟದಲ್ಲಿ ಬರ್ತಾ ಇದೆ ಆರ್ಥಿಕ ವ್ಯವಸ್ಥೆ ಕೂಡ. ಹಾಗೆ ಎಲ್ಲ ದೃಶ್ಯ ನಮ್ಮ ತುಂಬ ಸಂತೋಷದಲ್ಲಿ ನಾನು ಬ್ರಹ್ಮಕಲಶದ ಅಧ್ಯಕ್ಷನಾಗಿ ತುಂಬ ಸಂತೋಷಗೊಂಡಿದ್ದೇನೆ. ಒಟ್ಟಾರೆ ಖುಷಿ ಇದೆ. ಎಲ್ಲರನ್ನು ಸ್ವಾಗತಿಸೋದಕ್ಕೆ ನಿಮ್ಮ ತಂಡ ಸಜ್ಜ. ತುಂಬ ಎಲ್ಲ ಬನ್ನಿ, ಬ್ರಹ್ಮಕಲಶೋತ್ಸವ ಬನ್ನಿ. ಇದು ಕೋಲ್ಪೆ ಬ್ರಹ್ಮಕಲಶ. ನಮಗೆ ವೀರೇಂದ್ರ ಹೆಗ್ಡೆ ಅವರು ವಿಶೇಷವಾಗಿ ಆರ್ಥಿಕ ಸಹಕಾರವನ್ನು ನೀಡಿ ಆಶೀರ್ವಾದವನ್ನು ಮಾಡಿದ ನಂತರ ನಾವು ತುಂಬ ವ್ಯತ್ಯಾಸಗಳಲ್ಲಿ ಕಂಡುಬಂದಿದೆ. ಷಣ್ಮುಖ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ತುಂಬ ವ್ಯತ್ಯಾಸ ಬಂದು ಎಲ್ಲ ಜನಗಳ ಭಕ್ತರ ಮನಸ್ಸೋಭಿಷ್ಟ ಈಡೇರ್ತಾ ಇದೆ. ಹಾಗೆ ಎಲ್ಲರೂ ಬನ್ನಿ, ಬ್ರಹ್ಮಕಲಶ 8ನೇ ತಾರೀಕಿನ ಅದ್ಧೂರಿ ಬ್ರಹ್ಮಕಲಶದ ಸಂದರ್ಭ ತಾವೆಲ್ಲ ಇರಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನಿಮ್ಮ ಒಂದು ಪ್ರಯತ್ನ ಯಶಸ್ಸು ಕಾಣಲಿ. ಈ ಮೂಲಕ ಕೋಲ್ಪೆಯ ಬ್ರಹ್ಮಕಲಶೋತ್ಸವ ಇಡೀ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದಲ್ಲೇ ಗುರುತಿಸಿಕೊಳ್ಳುವಂಥ ಒಂದು ಕೆಲಸ ಆಗಲಿ ಅನ್ನುವಂಥ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು. ಮಾತಿಗೆ ಸಿಕ್ಕಿದೆ.
ಈಗ ನಮ್ಮ ಜೊತೆಗಿರುವಂಥವರು ಕೋಲ್ಪ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರಫುಲ್ಲಚಂದ್ರ PG ಕೋಲ್ಪೆ ಅವರು ಜವಾಬ್ದಾರಿಯನ್ನು ಬಹಳ ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಹೇಗಿದೆ ಗ್ರಾಮಸ್ಥರ ಸಹಕಾರ, ಊರಿನವರ ಸಹಕಾರ ಮತ್ತು ಕೆಲಸ ಕಾರ್ಯಗಳು ಆಗಿರುವ ಪ್ರಯತ್ನಗಳ ಬಗ್ಗೆ? ಕ್ಷೇತ್ರಾಧಿಪತಿಯಾದಂಥ ಷಣ್ಮುಖ ಸುಬ್ರಹ್ಮಣ್ಯ ದೇವರನ್ನು ಮನಸಾರೆ ಸ್ಮರಿಸುತ್ತಾ, ವಿಶೇಷವಾಗಿ ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ಬ್ರಹ್ಮಕಲಶೋತ್ಸವದ ಈ ಸಂಕ್ರಮಣದ ಕಾಲದಲ್ಲಿ ನಾವೆಲ್ಲರಿದ್ದೇವೆ. 3ನೇ ತಾರೀಕಿಂದ ಪ್ರಾರಂಭವಾದಂಥ ಬ್ರಹ್ಮಕಲಶ 8ನೇ ತಾರೀಕಿಗೆ ಬ್ರಹ್ಮಕಲಶದ ಅಭಿಷೇಕದೊಂದಿಗೆ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಆದಿತ್ಯವಾರ ದಿವಸ ಬ್ರಹ್ಮಕಲಶ ನಡೀಲಿಕ್ಕಿದೆ. ಒಟ್ಟು ಈ ಕ್ಷೇತ್ರದ ಒಟ್ಟು ವ್ಯವಸ್ಥೆಗಳು ಒಂದು ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದೆ. ಊರ ಪರವೂರಿಂದ ಸಾವಿರಾರು ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸರಿಯಾದ ರೀತಿಯಲ್ಲಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ದೇವರ ದರ್ಶನದೊಂದಿಗೆ ಪ್ರಸಾದವನ್ನು ಕೊಡುವಂಥದ್ದು ವ್ಯವಸ್ಥೆಗಳನ್ನು ಕೂಡ ಸರಿಯಾದ ಕ್ರಮದಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿ ಭಕ್ತಾದಿಗಳು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅದೇ ರೀತಿ ಅನ್ನ ಸಂತರ್ಪಣೆ ವಿಷಯಗಳು ಬಂದಾಗ ಶುಚಿ ರುಚಿಯಾದಂಥ ಅನ್ನ ಸಂತರ್ಪಣೆಯನ್ನು ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೆ ಅನ್ನ ಸಂತರ್ಪಣೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದೇ ರೀತಿ ಇಲ್ಲಿ ನಡೆಯುವಂಥ ಎಲ್ಲ ಸಭಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದು ಒಂದು ಮಾದರಿಯ ರೂಪದಲ್ಲಿ ಈ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಅದೇ ರೀತಿ ಗ್ರಾಮದಲ್ಲಿ ಕೆಲವಾರು ಕೆಲಸಗಳನ್ನು ಹಿಂದಿನಿಂದಲೂ ಮಾಡಿಕೊಂಡು ಬಂದಂಥವರು ನಿಸ್ವಾರ್ಥ ಜೀವಿಗಳು ತುಂಬ ಜನ ಇದ್ದಾರೆ. ಅವರ ಹೆಸರುಗಳು ನಾವು ಎಲ್ಲಿಯೂ ಕೂಡ ಉಲ್ಲೇಖವನ್ನು ಮಾಡೋದಿಲ್ಲ. ಆದರೆ ನಮ್ಮ ಯೋಚನೆ ಏನಿತ್ತು ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಸೇವೆ ಮಾಡಿದಂಥವರು, ಬೇರೆ ಬೇರೆ ರೂಪದಲ್ಲಿ ಸಹಾಯ ಮಾಡಿದಂಥವರು, ಇದಕ್ಕೆ ಬೆನ್ನೆಲುಬಾಗಿ ನಿಂತವರನ್ನು ನಾವು ಸನ್ಮಾನಿಸಬೇಕು ಅಂತ ಹೇಳುವಂಥ ಒಂದು ಯೋಚನೆಯಲ್ಲಿ ಪ್ರತಿದಿನ ನಮ್ಮ ಒಂದಷ್ಟು ಹಿರಿಯರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ನಮ್ಮ ಈ ಸಂಘಟನಾತ್ಮಕ ಶಕ್ತಿ ಕೆಲಸ ಮಾಡ್ತಿದೆ ಅಂಥೇಳಿ ಬಂದವರಿಗೆ ಇಲ್ಲಿ ನೋಡಿದಾಗ ಅರಿವಾಗ್ತಾ ಇದೆ. ಈ ಸಂಘಟನಾತ್ಮಕ ಶಕ್ತಿಯ ಮೂಲಕ ನಾವು ಬ್ರಹ್ಮಕಲಶವನ್ನು ಮಾಡ್ತಾ ಇದ್ದೇವೆ. ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮಕಲಶವನ್ನು ಮಾಡೋದ್ರೊಂದಿಗೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಕಲ್ಮಶಗಳನ್ನು ದೂರ ಮಾಡಿ ನಾವು ಕೂಡ ಪುನೀತರಾಗುವಂಥ ಈ ಸಂಕ್ರಮಣದ ಕಾಲದಲ್ಲಿ ಈ ಷಣ್ಮುಖಪುರದಲ್ಲಿ ನಾವು ಇವತ್ತಿದ್ದೇವೆ. ಇಡ್ಕಿದು ಗ್ರಾಮದ 850ರಿಂದ 900 ಹಿಂದೂ ಮನೆಗಳು ಈ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದೆ. ಪ್ರತಿ ಮನೆಗಳಿಂದಲೂ ಕೂಡ ಸ್ವಯಂ ಸೇವಕರು ಬಂದು ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೇನು ಕೆಲಸ ಕಾರ್ಯಗಳನ್ನು ವಹಿಸಿಕೊಟ್ಟಿದೆಯೋ ಅದನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದಾರೆ. ಅದು ಗುಂಪುಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗುಂಪುಗಳು, ಅದೇ ರೀತಿ ನವೋದಯ ಸ್ವಸಹಾಯ ಸಂಘದ ಗುಂಪುಗಳು, ಅದೇ ರೀತಿ ನಮ್ಮ ಎಲ್ಲ ಏನು ಯುವಕ ಮಂಡಲಗಳು ಎಲ್ಲವೂ ಕೂಡ ನಮಗೆ ಇವತ್ತು ಸಹಕಾರವನ್ನು ನೀಡ್ತಿದೆ. ಈ ಎಲ್ಲ ಒಟ್ಟು ಈ ಷಣ್ಮುಖಪುರದಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವದ ಒಟ್ಟು ಸಂಗತಿಗಳನ್ನು ನಮ್ಮ ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ಯುವಕ ಮಂಡಲ ಅದನ್ನು ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಕೊರತೆಗಳಾಗಿದೆ ಆ ಕೊರತೆಗಳನ್ನು ನೀಗಿಸಿಕೊಂಡು ಎಲ್ಲರಿಗೂ ಬೆನ್ನೆಲುಬಾಗಿ ಈ ಕಾರ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟು ವ್ಯವಸ್ಥೆಗಳನ್ನು ನಮಗೆ ನೋಡಿದಾಗ ಮತ್ತು ಈ ಬ್ರಹ್ಮಕಲಶದ ಈ ವ್ಯವಸ್ಥೆ ಒಳಗೆ ನಮಗೆ ಯಾವುದೇ ರೀತಿಯ ಕೊರತೆಗಳ ಆಗದ ರೀತಿಯಲ್ಲಿ ನಮ್ಮೆಲ್ಲ 850ರಿಂದ 900 ಹಿಂದೂ ಮನೆಗಳು ನಮಗೆ ಸಹಕಾರವನ್ನು ನೀಡ್ತಾ ಇದೆ. 8ನೇ ತಾರೀಕು ನಡೆಯುವಂಥ ಬ್ರಹ್ಮಕಲಶ ತುಂಬ ಯಶಸ್ವಿಯಾಗಿಯೂ ನಡೆಯುವಂಥ ಸಂಕಲ್ಪದೊಂದಿಗೆ ನಾವು ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಆಕರ್ಷಕವಾಗಿ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿರುವಂತಹ ಕ್ಷೇತ್ರವನ್ನು ನಾವು ಗಮನಿಸಬಹುದು. 800 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಕೋಲ್ಪೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಾಲಯದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ ಈಗ ಮನೆ ಮಾಡಿರುವಂಥದ್ದು. ಸೊ ಇಲ್ಲಿ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದ ಜೊತೆಗೆ ಗಣಪತಿ ದೇವರು, ಶ್ರೀ ಶಾಸ್ತಾರ, ಜೊತೆಗೆ ಶ್ರೀ ನಾಗಬ್ರಹ್ಮರು ಸ್ಥಳ ದೈವವಾಗಿ ಪಿಲಿಚಾಮುಂಡಿ ಆರಾಧನೆಗೆ ಒಳಪಡ್ತಾ ಇರುವಂತಹ ಕ್ಷೇತ್ರ ಇದು. ಗ್ರಾಮ ವಿಕಾಸ ಪ್ರಯೋಗ ಭೂಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜನೀಯ ಸರಸಂಘ ಚಾಲಕ ದಿವಂಗತ ಸುದರ್ಶನ್ ಜಿ ಅವರು ಈ ಗ್ರಾಮಕ್ಕೆ ಬಂದಿದ್ದಾಗ ಒಂದು ಪರಿವರ್ತನೆಯಾಗಿತ್ತು. ಆ ಪರಿವರ್ತನೆಗೆ ಕೂಡ ಇದು ನಾಂದಿ ಆಗಿತ್ತು ಅನ್ನುವಂಥದ್ದು. ಅನೇಕ ಸಾಮಾಜಿಕ ಚಟುವಟಿಕೆಗಳ ಒಂದು ಪ್ರಯೋಗ ಭೂಮಿಯಾಗಿಯೂ ಕೂಡ ಈ ಒಂದು ಕ್ಷೇತ್ರದ ಪುಣ್ಯ ಭೂಮಿ ಇಲ್ಲಿ
ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇಳತ್ತಾಯ ಕುಟುಂಬಸ್ಥರು ಸುಬ್ರಹ್ಮಣ್ಯದಿಂದ ಕೈದೇವರಾಗಿ ಆವಾಹಿಸಿ ತಂದು ಶ್ರೀದೇವರನ್ನು ಕೋಲ್ಪೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧಿಸೋದಕ್ಕೆ ಆರಂಭಿಸಿದ್ರು ಎನ್ನುವಂತಹ ಪ್ರತೀತಿ. ಕಾಲದ ಲೀಲೆಯೋ ಎನ್ನುವ ಹಾಗೆ ಕೆಲ ವರ್ಷಗಳವರೆಗೆ ಕ್ಷೇತ್ರದಲ್ಲಿ ಸಂಕಷ್ಟಗಳು ಎದುರಾಗಿದ್ದರೂ ಕೂಡ ಊರಿನ ಭಕ್ತ ಸಮುದಾಯ ಸೇರಿ ಪರವೂರ ಭಕ್ತರ ಸಹಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲವನ್ನು ಕೂಡ ಮಾಡಿಕೊಂಡು ಈಗ ಇಲ್ಲಿನ ಧಾರ್ಮಿಕ ವಿಧಿವಿಧಾನಗಳು ಎಲ್ಲವೂ ಕೂಡ ಇಲ್ಲಿ ನಡೆದುಕೊಂಡು ಬರ್ತಾ ಇರುವಂಥದ್ದು. ಇಲ್ಲಿ ಆದಿಪರಾಶಕ್ತಿ ದೇವಿ ಮತ್ತು ಲಕ್ಷ್ಮೀ ನರಸಿಂಹ ದೇವಾಲಯದ ಅಂದರೆ ಇಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಇನ್ನೊಂದು ದೇವಾಲಯ, ಅಲ್ಲಿ ಆದಿಪರಾಶಕ್ತಿ ದೇವಿ ಮತ್ತು ಲಕ್ಷ್ಮೀ ನರಸಿಂಹ ದೇವರನ್ನು ಪೂಜೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಗ್ರಾಮದ ದೈವಗಳಾದ ಶಿರಾಡಿ ಜುಮಾದಿ ಮತ್ತು ಪರಿವಾರ ದೈವಗಳನ್ನು ಕೂಡ ಆರಾಧನೆ ಮಾಡಲಾಗ್ತಾ ಇದೆ. ಇಲ್ಲಿ ದೇವರಿಗೆ ಚೌತಿ ಪಂಚಮಿ ಹಬ್ಬಗಳನ್ನು ಜೊತೆಗೆ ಕಿರುಷಷ್ಠಿಯನ್ನು ತುಂಬ ಸಂಭ್ರಮ ಸಡಗರದಿಂದ ಇಲ್ಲಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದೀಗ ಮತ್ತೊಂದು ಸುತ್ತಿನ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ನಡೆದಿದ್ದು ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ತಾ ಇದೆ. ಭಕ್ತರು ನಾಡಿನ ನಾನಾ ಭಾಗಗಳಿಂದ ಆಗಮಿಸಿ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಬ್ರಹ್ಮಕಲಶೋತ್ಸವದ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೇವಸ್ಥಾನ ಯಾವ ರೀತಿ ಸುಂದರವಾಗಿ ನವೀಕರಣಗೊಂಡು ಅಥವಾ ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು. ದೇವಾಲಯ ಯಾವ ರೀತಿ ನಿರ್ಮಾಣಗೊಂಡಿದೆ ಎಲ್ಲವನ್ನು ಕೂಡ ನೋಡಿ ಆಯಿತು. ಈಗ ಇಲ್ಲಿ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಇದು ನಾವಿರುವಂತಹ ಜಾಗ ಭೋಜನ ಶಾಲೆ, ಅಂದರೆ ಬಂದಂತಹ ಭಕ್ತಾದಿಗಳಿಗೆ ನಿರಂತರವಾಗಿ ಅನ್ನಸಂತರ್ಪಣೆಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಮಧ್ಯಾಹ್ನ ರಾತ್ರಿ 2 ಹೊತ್ತು ಆಕರ್ಷಕವಾಗಿ ಅಂದರೆ ರುಚಿಕಟ್ಟಾದ ಭೋಜನ ವ್ಯವಸ್ಥೆಯನ್ನು ವೈವಿಧ್ಯಪೂರ್ಣವಾಗಿ ಮಾಡಲಾಗ್ತಾ ಇದೆ. ಈಗ ನಾವು ಬಹುಶಃ ಎಲ್ಲ ವ್ಯವಸ್ಥೆಗಳನ್ನು ತೋರಿಸೋದಕ್ಕೆ ಜನಸಂದಣಿ ಕಡಿಮೆ ಇರುವಂತಹ ಸಮಯದಲ್ಲಿ ಇಲ್ಲಿಗೆ ಬಂದಿರುವಂಥದ್ದು. ಅಂದರೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಯಾವ ರೀತಿ ತೊಂದರೆಯಾಗದ ಹಾಗೆ ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ವ್ಯವಸ್ಥಿತವಾಗಿ ಬಂದಂತಹ ಎಲ್ಲ ಭಕ್ತರಿಗೂ ಒಂದು ಭೋಜನವನ್ನು ಬಡಿಸುವಂಥ ನೆಲೆಯಲ್ಲಿ ಸ್ವಯಂ ಸೇವಕರ ತಂಡ ಕೂಡ ಇಲ್ಲಿ ಸದಾ ಸನ್ನದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡಬಹುದು. ಇಲ್ಲಿ ಬಂದಂತಹ ಭಕ್ತರು ಅತ್ಯಂತ ಖುಷಿಯಿಂದ ಈ ಒಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಇರುವಂತಹ ಜಾಗ ಪಾಕಶಾಲೆಯಲ್ಲಿ ನಿರಂತರವಾಗಿ ಬಂದಂತಹ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡುವಂಥ ನೆಲೆಯಲ್ಲಿ ಭೋಜನವನ್ನು ತಯಾರು ಮಾಡುವಂತಹ ಒಂದು ಜವಾಬ್ದಾರಿ ಹೊತ್ತುಕೊಂಡಿರುವಂತಹ ಒಂದು ಜಾಗ ಅನ್ನುವಂಥದ್ದನ್ನು ಹೇಳ್ಬೋದು. ಇಲ್ಲಿ ಭೋಜನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಸಿದ್ಧತೆಗಳು ವ್ಯವಸ್ಥೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಬಾಣಸಿಗರ ತಂಡ ನಿರಂತರವಾಗಿ ಇಲ್ಲಿ ಒಂದು ಭೋಜನದ ವ್ಯವಸ್ಥೆಯಲ್ಲಿ ಅಥವಾ ಈ ಒಂದು ಅನ್ನಸಂತರ್ಪಣೆಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಲ್ಲಿ ತೊಡಗಿಕೊಂಡಿದೆ. ಅದೇ ರೀತಿ ಇಲ್ಲಿನ ಸ್ವಯಂ ಸೇವಕರು ಕೂಡ ಇಲ್ಲಿ ಇದನ್ನು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥದ್ದನ್ನು ನೋಡಬಹುದು. ಅಲ್ಲಿ ಹೋಳಿಗೆ ಕೂಡ ತಯಾರಾಗ್ತಾ ಇದೆ. ರುಚಿಕಟ್ಟಾಗಿ ಹೋಳಿಗೆಯನ್ನು ಕೂಡ ತಯಾರು ಮಾಡಿ ಬಂದಂತಹ ಭಕ್ತರ ಒಂದು ಅನ್ನ ಸಂತರ್ಪಣೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಎಲ್ಲವೂ ಕೂಡ ಇಲ್ಲಿ ರೂಪುಗೊಳ್ತಾ ಇದೆ ಅನ್ನುವಂಥದ್ದನ್ನು ನೋಡಬಹುದು. ಭೋಜನ ಶಾಲೆ ಅದೇ ರೀತಿ ಪಾಕಶಾಲೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾ ಇದೆ ನೋಡಿದ್ವಿ. ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಗೋಪಾಲಕೃಷ್ಣ ಬೈಪದವು ಅವರಿದ್ದಾರೆ. ಅಂದರೆ ಬಹುಶಃ ಪಾಕಶಾಲೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಹೇಗಿದೆ ಅವರ ಜವಾಬ್ದಾರಿ? ಎಲ್ಲರ ಭಕ್ತಾದಿಗಳ ಸಂಖ್ಯೆ ಎಷ್ಟು? ಸ್ವಯಂ ಸೇವಕರು ಹೇಗಿದ್ದಾರೆ ಮಾತಾಡೋಣ. ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಳೆದ 3 ತಾರೀಕಿನಿಂದ ದಿವಸಕ್ಕೆ ಸುಮಾರು ಒಂದು 3,000 ಜನ ಅನ್ನಸಂತರ್ಪಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಒಂದು 300 ಜನ ಸ್ವಯಂ ಸೇವಕರು ಮತ್ತು ಭಗಿನಿಯರು ಸಮೇತ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೆಳಗ್ಗಿನಿಂದ ಊಟ, ಕಾಫಿ, ತಿಂಡಿ, ಮಧ್ಯಾಹ್ನ ಹೊತ್ತಿಗೆ ಸಮೇತ ತಿಂಡಿಗಳು, ಮಧ್ಯಾಹ್ನ ನಂತರ ಸಾಯಂಕಾಲವರೆಗೆ ಊಟದ ವ್ಯವಸ್ಥೆ ಇರ್ತದೆ. ನಿರಂತರ ರಾತ್ರಿ 3,000 ಜನಕ್ಕವರೆಗೆ ಊಟದ ವ್ಯವಸ್ಥೆ ನಡೀತಾ ಇದೆ. ಕೊನೆಯ ದಿವಸ ನಮಗೆ ಶನಿವಾರ ಆದಿತ್ಯವಾರ ಅಂದರೆ ಕೊನೆ 7-8 ತಾರೀಕಿಗೆ ಬ್ರಹ್ಮಕಲಶೋತ್ಸವ ಸಮಾರೋಪ ಕಾರ್ಯಕ್ರಮ. ಆ ಸಮಾರೋಪ ಕಾರ್ಯಕ್ರಮಕ್ಕೆ ಸುಮಾರು ಒಂದು 8,000-9,000 ಜನರಿಗೆ ಊಟದ ವ್ಯವಸ್ಥೆಗಳನ್ನು ಮಾಡ್ತದೆ. ದಿವಸಲು 3 ತಾರೀಕಿಂದ 8 ತಾರೀಕು 9 ತಾರೀಕು ತನಕ ಭಕ್ಷ್ಯಗಳು ಸಮೇತ ಇರ್ತದೆ. ಊಟಕ್ಕೆ ಸಾರು, ಸಾಂಬಾರು, ಪಲ್ಯ, ಗಸಿ, ಕಾಯಿ ಹುಳಿ, ಉಪ್ಪಿನಕಾಯಿ, ಮಜ್ಜಿಗೆ ಎಲ್ಲವೂ ಸುಸೂತ್ರವಾಗಿ ಇರುತ್ತದೆ. ಸ್ವಯಂ ಸೇವಕರ ಪಾಲ್ಗೊಳ್ಳುವಿಕೆ ಅಥವಾ ಅವರ ಒಂದು ಸಹಕಾರ ಒಟ್ಟು ವ್ಯವಸ್ಥೆಗೆ ಹೇಗಿದೆ? ಇದೆ. ತುಂಬ ನಮ್ಮ ಕಾರ್ಯಕರ್ತರಂತೂ ಯಾವುದೇ ನೋವಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸುಬ್ರಹ್ಮಣ್ಯನ ಸೇವೆ ಅಂತ ಹೇಳುವಂಥ ಶ್ರದ್ಧೆ ಭಕ್ತಿಯಿಂದ ತುಂಬ ಒಂದು 300-400 ಜನ ಒಳ್ಳೆ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಬಾಣಸಿಗರ ತಂಡ ಹೇಗೆ ಅಂದರೆ ಸಂತರ್ಪಣೆ ವ್ಯವಸ್ಥೆಯಲ್ಲಿ ಅಂದರೆ ಭಕ್ಷ್ಯಗಳ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳು ಹೊಸತನಗಳು ಯಾವ ಥರ ಇರುತ್ತೆ? ಸುಮಾರು 15 ಜನ ಬಾಣಸಿಗರು ನಮ್ಮೊಟ್ಟಿಗೆ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಅವರು ಸಂಬಳದ ಮನೋಭಾವನೆ ಇರ್ತದೆ, ಇಲ್ಲ ಸಂಬಳ ಕೊಡಲಿಕ್ಕಿದೆ, ಗೌರವಧನ ಕೊಡಲಿಕ್ಕಿದೆ, ಆದರೆ ಒಂದು ಸುಬ್ರಹ್ಮಣ್ಯನ ಸೇವೆ ಅಂತ ಹೇಳೋ ದೃಷ್ಟಿಕೋನದಲ್ಲಿ ಯಾವುದೇ ನೋವಿಲ್ಲದೆ ತುಂಬ ರಾತ್ರಿ ಹೇಳಿ ದುಡಿತಿದ್ದಾರೆ. ಕೊನೆಯ ದಿವಸ ವಿಶೇಷವಾಗಿ ಇದು ಖರ್ಜೂರ ಹೋಳಿಗೆ ಸುಮಾರು 9,000 ಜನಕ್ಕೆ ಈಗಿಂದಲೇ ತಯಾರು ಮಾಡ್ತಾ ಇದ್ದಾರೆ. ಈಗಲೇ ಒಟ್ಟಾರೆಯಾಗಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಗೆ ಯಾವುದೇ ಕೊರತೆ ಆಗದಾಗೆ ನೀವು ಕೆಲಸ ಮಾಡಿ ಹಾಗೆ ಮಾಡ್ತಾ ಇದ್ದೇವೆ. ಸರಿ, ಧನ್ಯವಾದಗಳು. ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಇನ್ನಷ್ಟು ಯಶಸ್ಸು ಕಾಣಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಇದು ಈ ಒಂದು ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವಂಥ ತಂಡ ಹೇಳಿರುವಂಥ ಮಾತು. ಬಹುಶಃ ಇಡೀ ಜಿಲ್ಲೆಯಲ್ಲೇ ಈ ಒಂದು ಹೆಸರು ಅತ್ಯಂತ ಪ್ರಸಿದ್ಧ ಆಗಿದೆ ಅನ್ನುವಂಥದ್ದು. ಅಲ್ಲಿ ನೋಡ್ತಾ ಇದ್ದೇವೆ ಸ್ವಯಂ ಸೇವಕರು ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರ ಜೊತೆಗೂ ಕೂಡ ಈಗ ಮಾತಾಡೋಣ. ಸ್ವಯಂ ಸೇವಕರು ಇಲ್ಲಿ ಸ್ವಚ್ಛತೆ ಸೇರಿದಂತೆ ವಿವಿಧ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವ ಏನು ಅಂತ ಕೇಳೋಣ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಸುಧಾ ಅಂತ. ನಾನು ಕಲ್ಲಸರ್ಪೆ. ನಮ್ಮದು ಇಲ್ಲಿ ಅಡಕೆ ಮಂಜ ಉಕ್ಕೋಟ ಹಾಂ ಹೌದು. ಶ್ರೀದೇವಿಯೇ ತಂಡ ಮತ್ತು ಶ್ರೀಲಕ್ಷ್ಮಿ ಇದ್ದಾರೆ ಇಲ್ಲಿ. ನಾವು 3 ತಾರೀಕಿನಿಂದ ಬರಲಿಕ್ಕೆ ಶುರು ಮಾಡಿದ್ದೇವೆ. ನಾವು ಕೆಲಸ ಅಂದರೆ ಅದು ಇದು ಅಂತ ಮಾಡ್ತಾ ಇದ್ದಾರೆ. ಒಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಮತ್ತು ಶ್ರಮದಾನಕ್ಕೆಲ್ಲ ಬಂದಿದ್ದೇವೆ, ನಮ್ಮ ತಂಡದಿಂದ ಬಂದಿದ್ದಾರೆ. ಹೌದು. ಬೇರೆ ಯಾರಿದ್ದೀರಿ? ಮಾತಾಡ್ತೀರಾ ಯಾರಾದರೂ? ನಮ್ಮ ಹೆಸರು ಇಂದಿರಾ ಅಂತೇಳಿ. ಹಾಂ, ನಮಗೆ ಖುಷಿ ಆಗ್ತದೆ ಸಂಘದಲ್ಲಿ ಇದ್ದೊಂದು ಒಟ್ಟಿಗೆ ಎಲ್ಲರೊಟ್ಟಿಗೆ ಸೇವೆ ಮಾಡಲಿಕ್ಕೆ ಒಂದು ದೇವಸ್ಥಾನದ ಅವಕಾಶ ಸಿಕ್ಕಿದೆ ಅಂತ. ಹಾಂ, ಬರ್ತಾ ಇದ್ದೇವೆ. ಹಾಂ, ಬರ್ತೇವೆ. ನಿಮ್ಮ ಜೊತೆಗೆ ಬೇರೆ ಯಾರೆಲ್ಲ ಇನ್ನು ಬರೋರಿದ್ದಾರೆ ಸೇವೆ? ನಾವು ಎಲ್ಲ ಒಂದೇ ಸಂಘ, ಶ್ರೀದೇವಿಯ ಸಂಘ. ಇವತ್ತು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಹಾಗೆ ಇವತ್ತು ಕೆಲಸ ಮಾಡ್ತೀವಿ. ನಾಳೆ ನವೋದಯ ಸಂಘದ ಲೆಕ್ಕದಲ್ಲಿ ಉಂಟು. ಹಾಂ ಹಾಂ, ಎಲ್ಲ ಸಂಘದ ವಿಷಯ. ಹಾಂ, ಇದು ಇವರು ಹೇಳ್ತಾ ಇರುವಂಥ ಮಾತು. ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಇದು ಕೋಲ್ಪೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಕಲಶೋತ್ಸವದ ಒಂದು ವಿಶೇಷವಾದ ವರದಿ. ಯಾವ ರೀತಿ ಕ್ಷೇತ್ರ ನಿರ್ಮಾಣಗೊಂಡಿದೆ, ಭಕ್ತಾದಿಗಳ ಒಂದು ಸಹಕಾರ, ಗ್ರಾಮಸ್ಥರ ಪ್ರೋತ್ಸಾಹ ಕ್ಷೇತ್ರಕ್ಕೆ ಯಾವ ಥರ ಇತ್ತು, ಎಲ್ಲವನ್ನು ಕೂಡ ನೋಡಿದ್ವಿ. ಜೊತೆಗೆ ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಭೋಜನ ಒಂದು ವ್ಯವಸ್ಥೆ ಇರ್ಬೋದು, ಅನ್ನಸಂತರ್ಪಣೆಯ ವ್ಯವಸ್ಥೆಗಳಿರ್ಬೋದು, ಒಟ್ಟು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಒಂದು ನಿಮಗೆ ಸಮಗ್ರವಾಗಿ ತೋರಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡಲಾಗಿದೆ. ನಾಡಿನ ನಾನಾ ಭಾಗಗಳಿಂದ ಭಕ್ತಾದಿಗಳು ಈಗಾಗಲೇ ಇತ್ತ ಬರ್ತಾ ಇದ್ದಾರೆ, ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ನೀವು ಕೂಡ ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥದ್ದು ಇಲ್ಲಿನ ಕ್ಷೇತ್ರದವರ ಒಂದು ವಿನಂತಿ ಅನ್ನುವಂಥದ್ದು. ನಿಶಾ ಕಿರಣ್ ಬಾಳೆಪುನಿ, ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಕೋಲ್ಪೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಇಡ್ಕಿದು, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಕ್ಷೇತ್ರದಲ್ಲಿ 2023 ಜನವರಿ 3 ಮಂಗಳವಾರದಿಂದ ಜನವರಿ 8 ಭಾನುವಾರದವರೆಗೆ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವದ ಸಂಭ್ರಮ. ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳು, ಜೊತೆಗೆ ಪ್ರಸಿದ್ಧ ಭಜನಾ ಮಂಡಳಿಗಳಿಂದ ಭಜನೆ, ನೃತ್ಯ ಭಜನೆ. ಆಧ್ಯಾತ್ಮಿಕ ಸಾಧಕರು, ರಾಜಕೀಯ, ಸಾಮಾಜಿಕ ಧುರೀಣರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು. ಜಿಲ್ಲೆಯ ಪ್ರಸಿದ್ಧ ಕಲಾವಿದರು, ತಂಡಗಳಿಂದ ಭರತನಾಟ್ಯ, ಯಕ್ಷಗಾನ, ನಾಟಕ, ನೃತ್ಯ ಹೀಗೆ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಗಮ. ಜನವರಿ 8ರಂದು ಬೆಳಗ್ಗೆ 9:41ರಿಂದ 10:26ರವರೆಗಿನ ಕುಂಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವರಿಗೆ ಅಷ್ಟಬಂಧ ಕ್ರಿಯೆ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ. ಸಂಜೆ ಬಲಿ ಹೊರಟು ಭೂತಬಲಿ ಉತ್ಸವ, ಬಟ್ಟಲು ಕಾಣಿಕೆ. ಬನ್ನಿ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾಗಿ. ಸರ್ವ ಭಕ್ತಾಭಿಮಾನಿಗಳಿಗೂ ಹೃತ್ಪೂರ್ವಕ ಸ್ವಾಗತ ಬಯಸುವ ಆಡಳಿತ ಮುಕ್ತೇಸರರು, ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ